Ganapathi Deva
ಚಂದ್ರರಾಜ ಪಾಟೀಲ್ ಅವರಿಗೆ ಗೌರವ ಸದಸ್ಯರು ಮಾಧ್ಯಮದ ಮಂಜೂರು ನಮ್ಮ ಪರಿವಾರದ ಬಗ್ಗೆ ಪ್ರಸ್ತಾವನೆ ನಮಗೆ ಎದುರುಕೊಂಡು ಬಂದು ಡಾಕ್ಟರ್ ಅರುಣ್ ಉಳ್ಳ ಸಾಹಿತಿ ವಿದ್ವಾಂಸೆ ಅದೇ ಈ ಸಾಹಿತ್ಯ ಪರಿವಾರದ ಮಾತಾ ಕೆಲಸಗಳಿಗೆ ಮಾರ್ಗದರ್ಶನ ಮತ್ತೊಂದು ಈ ಊರ ಬೆಂಗಳೂರ ಜನಪದ ವಿದ್ವಾಂಸರ ಹೆಚ್ಚಿನ ಡಾಕ್ಟರ್ ಅರುಣ್ ಉಳ್ಳ ಅವರಿಗೆ ನರಸಿಂಹಕಾಲದಲ್ಲಿ ಸಂಸ್ಕೃತಿ ಕರುಣಿಸತಿ ಜಗದಲ್ಲಿ ಗೌರವ ನೆಲೆಸಿದ ಸಂಸ್ಕೃತಿ ಸಂಬಂಧ ಊರಿಗಾತಿ ನೆಚ್ಚಿನ ಪೂಜ್ಯ ಯತಿವರೆಣ್ಯರ ಪಾದ ಪದ್ಮಲಿಗೆ ಮುಂಡಮುಂಟವನ್ನು ಪೂಜ್ಯ ನೆಚ್ಚಿನ ಮಾತ ಹಿರಿಯ ಬೀನೇರಿಗೆ ಸೊನ್ನೆ ಸಂದಾಯ ಮಾಡುವುದು ಇಲ್ಲಿ ಮಾತರಿಂದ ಮೋತಿದ ಎದುಕೊಂಡು ಮದಿಕೊಂಡು ಬರೋದು ಬಂದರೆ ಧಾರ್ಮಿಕವಾದ ಸಾಂಸ್ಕೃತಿಕವಾದ ಉಳ್ಳಾಳ ಭಾಗ ಪಡೆಯ ನೆಚ್ಚಿನ ವ್ಯಾಪ್ತಿ ಪ್ರಚುರತೆ ನೀಡುತ್ತದೆ. ಚೌಟರಾಣಿ ಅಬ್ಬಕ್ಕನ ಆರೋಪದ ಈ ನಾಡು ಧಾರ್ಮಿಕವಾದ ಸಾಂಸ್ಕೃತಿಕವಾದ ಬೇರೆ ಬೇರೆ ನಮೂನೆಯ ಅಸ್ತಿತ್ವವನ್ನು ಲೋಕಕ್ಕೆ ಪರಿಚಯ ಮಾಡುವುದು ಬಂದಿದೆ. ಆಡ ಕಾಲ ಇಂಚ ನೆದುರುಕೋನದ ಕೊರೋನಾ ಸೇರಿನಕ ಬದುಕುಡು ಸಾಮಾಜಿಕತೆ ಆಪುನ ಸ್ಥಿತ್ಯಂತರ ವ್ಯತ್ಯಾಸ ಇದರ ಪೂರ್ವ ಸಮತೋಲನದ ತನವಿದ್ದ ಜನಮಾನಸಕ್ಕೂ ಜನಜೀವನ ಕೈತದಾದ ಬೇರೆ ಮತ್ತು ನೆಚ್ಚಿನ ಸಂಸ್ಥೆಯ ಅಗತ್ಯಗಳು ಈ ತೆರೆಯುವುದ ಏನು ಒಂದು 6 ವರ್ಷದ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಗೋಲ್ಪುರದ ಕೊರೋನಾ ಟೈಮ್ ಪಂಪನವು ಮಾನವೀಯತೆ ಎದುರು ರೀತಿಯ ಮಲ್ಲ ಸವಾಲು ಏನ ಮೇಲೆ ಜೀವಂತಿಗೆ ಜೀವತನ ಒಂದು ಪಂಪನೆಯಕ್ಕೆ ಅವನಿಗೆ ಸಾಕ್ಷಿಯಾಗಿದೆ. ಅಂಚಾಗಿ ದಾದಾಂಡ ನನ್ನೋರಿಯರ ಬಗ್ಗೆ ಸಮಾಜದ ಬಗ್ಗೆ ಕಾಳಜಿ ಕಳಕಳಿ ಇತ್ತಿಲ್ಲ ಇದು ತೋಜ ಅವಕಾಶ ಕೊಟ್ಟಿದ್ದು ಸುಡಬಹುದು. ಆ ಸಮಯವು ಸದ್ವಿನಿಯೋಗ ಮಾಡಿದ್ದು ಸಾಯಿ ಪರಿವಾರ ಸೇವಾ ಟ್ರಸ್ಟ್ ನಿರಂತರ ಆ ಅವಧಿದಾನ ನಿರಂತರವಾದ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಇದು ಇಡೀ ಟ್ರಸ್ಟ್ ಮಂದ ರೀತಿಯ ಮಾನವೀಯತೆಗೆ ಅವಕಾಶದ ಕಾರಣ. ಅತ್ತಾದ್ರೆ ಒಂದು 6 ಸಮಾಜದ ಪರಿಚಿತ ಮತ್ತು ರೂಪುನಂಚಿನ ಜನಪ್ರಿಯ ರೀತಿಯಲ್ಲಿ ಬೇರೆ ಬೇರೆ ಕಾರಣಗಳು ಅక్కడ ಕೈತರಬಹುದು ಅక్కడ ಮುಟ್ಟುದು ಸೇವೆ ಮರುಪುನಂಚಿನ ವೇದವನ್ನು ಬೇರೆ ಅಂದರೆ ಒವೇ ರೀತಿಯ ಧರ್ಮಭೇದದ ಅక్కడ ಸೇವೆ ಮರುಪುನಂಚಿ ಅವಕಾಶ ಮಾಡಬಹುದು. ಆಸರಾದ ಗುಳ್ಪುಗತಿ ನೆಚ್ಚಿನ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ನಿರಂತರವಾದ ಕಾರ್ಯಚಟುವಟಿಕೆಯ ಮತ್ತೊಂದು ಜನಗಳ ಮನಸ್ಸಿಗೆ ಕೈತಲಾಪನ ಬೇರೆ ಮತ್ತೊಂದು ಧಾರ್ಮಿಕತೆಗಳ ಸೇವೆ ಮತ್ತೊಂದು ಸಾಮಾಜಿಕವಾದ ಭಾರಿ ಮುಖ್ಯವಾದ ನಾವು ನೋಡೋದು ದೇವರೇ ಎಷ್ಟೇ ಬೇರೆ ಅನ್ಕೊಂಡಿದ್ದೀರ ಪ್ರಚಾರ ಪಂಪರಿಂದ ಅನ್ಕೊಂಡಿದ್ದೀವಿ ದೇವರ ಗುರುತಿನ ಸಾಧಿ ಕವಲುಗಳಲ್ಲಿ ಕೊಡಬಾರದು ಅಂದರೆ ಏನೇನು ಇದನ್ನು ಪುನಃ ಶೇಕಡ 95 ಜನರು ಸಾಮಾನ್ಯ ವರ್ಗದ ಅಕ್ಕಲು ಪಾಪ ಬೆಂಗಳೂರು ತಿರುಪು ನಂಚಿನದ್ದು ಆಡ ಅಕ್ಕಲು ಬೆಂಕಿನ ಮುಖ್ಯ ಕಿನ್ಯ ಪಾಲನೆ ಸೇವಾ ಟ್ರಸ್ಟ್ನ ಮುಖೇನ ಜನರನ್ನ ಸೇವೆ ಮಾಡೋದಕ್ಕೋಸ್ಕರ ವಿನಿಯೋಗ ಮಾಡ್ತಾರೆ. ಶಿರಡಿ ಸಾಯಿಬಾಬಾನ ಅನುಗ್ರಹದ ಪಾಡು ಇನ್ನು ಉಪನಂಚಿನ ಏಕಿನ ಮನೆಯ ಪರಮೇಶ್ವರ ಪಡಿಂಚಿನ ಯಾವ ಜನ ದೇಶ ವಿದೇಶದ ಸದಸ್ಯರು ಅಕ್ಕಲ ಕಮಾಯಿದಾರರು ಕೆಟ್ಟ ಒಂಜಿ ಬಾವು ಈ ಸೇವಾ ಟ್ರಸ್ಟ್ ನಿರಂತರ ಕೊಡುವುದು ಅಕ್ಕಲಿನ ಸೇವಾ ಮನೋಭಾವನೆಯನ್ನು ವ್ಯವಸ್ಥಿತ ఒక ಪ್ರಾಮಾಣಿಕರಿದ್ದು ಈ ಸತ್ಯವಂತಿಕೆಯ ಸಾಧನೆ ತೋಜಾಯ ಈ ಟ್ರಸ್ಟ್ನ ಆಶ್ರಯ ನಮ್ಮದು ನಮ್ಮ ಚಟುವಟಿಕೆಯ ವ್ಯಾಪ್ತಿ ವಿಸ್ತಾರ ఒక ಭದ್ರವಾದ ಅಂದರೆ ಒಂದು ಪೋಷಕತನದ ದಿಕ್ಕು ಅಂಚಿನ ದಾನಿಗಳು ಹಿರಿಯರು ಬೇರೆ ಬೇರೆ ಸಾಮಾಜಿಕವಾದ ಉತ್ತಮತೆಗಳ ಪ್ರೋತ್ಸಾಹ ಮುಖೇನ ಸೇವಾ ಟ್ರಸ್ಟ್ ನಿರಂತರವಾದ ಬೆಳೆಯುವಂಥದ್ದು ಏಳು ಇಲ್ಲಿತ್ತು ಅಲ್ಲಿ ಇನ್ನು ಕಟ್ಟಾಗುವುದನ್ನ ವರ್ಷ ಗಾಳಿ ಒಬ್ಬೇ ರೀತಿಯ ಶಿಥಿಲತನ ಬಂದು ಆ ಮಾಡುಗೂಡನೋ ಪಕಾಸುಗೂಡನೋ ಗೋಡೆಗೂಡನೋ ಇಂಚಿನ ಕುವಾಡಗಳಲ್ಲಿ ಅವಾಂತರಗಳ ಆಗುವ ಸಮಯಗಳು ಅವಘಡದ ಸಮಯಗಳು ಅಡಿಗೆ ಸ್ಪಂದನೆ ಕೊಡು ಗಾಂಧಿಯ ಮುಖೇನ ಬತ್ತಿ ನೆಚ್ಚಿನ ಮೊತ್ತವನ್ನು ಎತ್ತಾಗಿ ತಕ್ಷಣ ಗೋಡಿಗೆ ನೆಚ್ಚಿನ ಇಲ್ಲು ನಿರ್ಮಾಣ ದುರಸ್ತಿ ಕಾರ್ಯ ಮಾಡುತ್ತಿದ್ದರು ಸೇವಾ ಟ್ರಸ್ಟ್ ಏನಿದೆ ಬಡಪಟ್ಟು ಒಂದು ಅದನ್ನ ಕೈಗಟ್ಟಿ ಮತ್ತು ಜೀವನ ಗಟ್ಟಿ ಮಕ್ಕಳ ಬೇರೆ ಮಾಡುತ್ತಿದ್ದರು ಸೇವಾ ಟ್ರಸ್ಟ್ ಅದರ ಮುಖ್ಯವಾದ ಸೀಖ್ ಸಂಕಟ ಬರೆಯೋದು ಪುನಃ ಹಿಂದೆ ಜನರಿಗೆ ಅವು ನಮ್ಗೆ ಗೊತ್ತು ನಮ್ಮ ದೌರ್ಭಾಗ್ಯದ ದಿಂಜ
ಈ ಸಾಮಾಜಿಕವಾದ ಸೀಮಿತ ಸಂಕಟಕ್ಕೆ ಒದಗಿರೋ ಬಾರಿ ಕಡಿಮೆ ಇಂಚಪ್ಪದ ದಿನದ ಕಳಕಳಿ ಬರೋದು ಸಂತೋಷದ ಒಬ್ಬ ಶುಭ ಲಕ್ಷಣ ಅಂಚಾದ ಏರಿಕೆ ಬದುಕುಗಳು ಅನಾವಶ್ಯಕವಾದ ಬತ್ತಿ ನೆಚ್ಚಿನ ಸೀಮಿತ ಸಂಕಟಗಳು ಅವು ಕ್ಯಾನ್ಸರ್ ಆಗಿನ ಮಹಾಮಾರಿಯ ಬಗ್ಗೆ ಮಾತಾಡೋಣ ಜೋಬೆ ಬರೋಣ ಕಾಯಿಲೆ ಆಸ್ಪತ್ರೆ ಬಿಲ್ ಕಟ್ಟರೆ ಸಾಧ್ಯವಿಲ್ಲ ಪಗ ಇದರ ಒಂದು ಕೈ ಕಾಲು ಪಡೆಯುವಂತಹ ಸ್ಥಿತಿ ಬಂದಾಗ ಇಲ್ಲದ ಉದ್ಯೋಗ ಸಮಸ್ಯೆ ಅಲ್ಲ ಅಪಘಾತವಾಗುವುದಲ್ಲ ಅದೇ ತಕ್ಷಣ ಒದಗಿ ಆಸ್ಪತ್ರೆ ವ್ಯವಸ್ಥೆಗೆ ಹಿಂದೆ ರಾಜಕೀಯ ಮುಖಂಡರ ಸಂಪರ್ಕ ಉಪನಡೆದಾಗ ಅದನ್ನ ಮುಖೇನ ಅದನ್ನ ಪ್ರಭಾವಗಳನ್ನು ತೆಗೆದುಕೊಂಡು ಆಸ್ಪತ್ರೆ ಬಿಲ್ ಕಟ್ಟುವ ವ್ಯವಸ್ಥೆ ಅದು ಪಡೆದು ಅಲ್ಲಿಗೂ ಚಿಕಿತ್ಸೆಯನ್ನು ತಕ್ಷಣ ತಾತ್ಕಾಲಿಕವಾದ ಒದಗಾವಣೆ ಬೇರೆ ಆಗಲು ಇದನ್ನು ಪ್ರಾಮಾಣಿಕವಾದ ಮೊದಲು ಸಹಾಯಪಡುತ್ತಾರೆ. ಈ ಪುಣ್ಯ ಬಾಬಾ ಅನುಗ್ರಹ ಗುರುಕುಲ ಮಾರ್ಗದರ್ಶನ ಎಲ್ಲ ಮಾತುಗಳನ್ನು ಸಹ ಹೀಗೆ 2021 ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪ್ರಾಪ್ತ. ಇದು ಮಲ್ಲ ಸೌಭಾಗ್ಯ ಪ್ರಸಾದ ಮುಖೇನ ದೈವಾನುಗ್ರಹ ಖಂಡಿತವಾದ ಒರೇ ಲಲಾಸೆ ಆಕಾಂಕ್ಷೆ ಇದರ ಪ್ರಚಾರದ ಅಪರಗೋಸ್ಕರ ಬೇರೆ ಒಂದು ಬಂದಿರೋ ಒತ್ತಿ ಈ ಪ್ರಶ್ನೆ ಅಂಡ ದಿನ ಇಂಟೆನ್ಷನ್ ಏನೇ ಪಡಬೇಕು ಮಾರನಿಗೆ ಇದಕ್ಕೆ ಗುರುತ ಮಾಡ್ಕೊಂಡು ಬಂದಿದೆ ಅಗಲಾದ ಒದಗಾದ ಗುರಿಯಲ್ಲಿ ಆ ಮುಖೇನ ಇದಕ್ಕೆ ನನಗಾದ ಅಧಿಕೃತತೆ ಬರ್ತದೆ ಗಟ್ಟಿತನ ಬರ್ತದೆ ಅಭಿಮಾನ ಬರ್ತದೆ ಐದರ ಮುಖ್ಯವಾಗಿದೆ ಜವಾಬ್ದಾರಿ ಜಾಸ್ತಿ ನನ್ನ ಈ ಗುರುತಮನ ಅಂತರ್ಗತ ಒಂದು ಜೋಕೆ ಹೋಗಿ ಬೇರೆ ಮಾಡ್ಕೊಂಡು ಅದು ಒಕ್ಕ ಬತ್ತಿನ ಬೇರೆಲ್ಲ ಎಷ್ಟೋ ಸಲ ಪದವಿ ಪ್ರಶಸ್ತಿಯನ್ನು ನಿಲುಗಡೆ ಮಾಡ್ತಾರೆ ಅವು ಸಾಧನೆ ನನಗಾದ ಬೇರೆ ಮಾಡ್ಕೊಂಡು ಉಮೇರು ಹುಟ್ಟಾವುದು ಆ ಕುರುಪಾಟ ಉಡೆಪಾಟ ಜಾಸ್ತಿ ಆಗಿ ಯಾವ ಸಾಮಾಜಿಕವಾದ ಬೇರೆ ಒಂದು ಬತ್ತಿನ ನಡುಟು ಧಾರ್ಮಿಕವಾದ ಬ್ರಹ್ಮಕರ ಶಾದಿ ಪುಣ್ಯ ಸತ್ಕರೆಯರು ಕಾರಣ ಈಗ ಕೊಟ್ಟಿಗೆ ಹೋದ ಅವರು ನಮ್ಮ ಕೈಗಾದ ಸೇವೆಯನ್ನು ಕೊಡುಗೆ ಕೊಡಿದ ಸಾಧನೆ ಅವರು ಪ್ರತಿ ಗುರುವಾರ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಹೊಂಬೆಳದಲ್ಲಿ ಒಂದು ಕಾರ್ಯಾಲಯ 20 ಬದಲಾಯಿಸಿ ದಾನಮಾತ ಬಂದ ಸ್ವಾಮಿಗಳ ದಿವ್ಯ ಪೂಜೆಯ ಉದ್ದೇಶಗಳು ನಮ್ಮ ಹುಟ್ಟು ಪರ್ವ ಮಾಡಿ ಮರಳು ಇತ್ಯಾದಿ ದಿನ ದಾದಪೂರ ಹೊಸತನ ಕರೆಯ ಸಾಧ್ಯವೋ ಕೈಗ ಕಾಣುತ್ತದೆ ಏಕ ಹುಟ್ಟು ಪರ್ವ ಆಚರಣೆ ಮಾಡಿದ ಅಯಗೆ ಅಭಿಮಾನ ಸಂತೋಷ ಆಗುವ ಬದಲು ಬೇಜಾರ ಸಂಕೋಚ ಆಗುವ ಮತ್ತೊಂದು ಈ ಹುಟ್ಟು ಪರ್ವದ ಒಂದು ಕಲ್ಪನೆಯನ್ನು ಒಂದೇ ಭಿನ್ನ ಮಾಡಿಕೊಂಡು ಆಚರಣೆಯನ್ನು ಭಿನ್ನ ಮಾಡಿಕೊಂಡು ಸಾತ್ವಿಕ ಮಾಡಿಕೊಂಡು ಮುಖ್ಯವಾದ ಸನಾತನ ಹಿಂದೂ ಧರ್ಮದ ಕ್ರಮ ಪ್ರಕಾರ ಮಾಡಿಕೊಡುವ ಉದ್ದೇಶವು ಏನು ಕೂಡ ಸಂಗ್ರಹದಲ್ಲಿರೋ ಅಕ್ಲೇನ ಹೋಗ ನಮ್ಮ ಸದಸ್ಯರು ಲೆತ್ತು ಅಕ್ಲಿನ ಮುಖೇನ ಶಿರಡಿ ಸಾಯಿಬಾಬಾದ ಭಾವಚಿತ್ರದೆದುರು ನಂದಾದೀಪದ ಪ್ರಜ್ವಲನ ಮಾಡುತ್ತದೆ ಅರ್ಥಪೂರ್ಣವಾದ ಜನ್ಮದಿನಾಚರಣೆ ಒಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡುವ ಕಲ್ಪನೆ ಸಾಯಿಬಾಬಾ ಮಾದರಿ ಅಭಿವೃದ್ಧಿ ಹಿಂದೆ ಸಂಸ್ಥೆಯಲ್ಲಿ ಇದನ್ನು ಅನುಕರಣೆ ಮಾಡಿಕೊಂಡು ಎಡ್ಡೆ ಲಕ್ಷಣ ಬರೀ ಸಂತೋಷ ಕೊಡುತ್ತದೆ. ಇದು ಪೂರ ಬೆಂದಿನ ಸಂಸ್ಥೆ ಈ ಒಂದು ಕುಣಿತ ಭಜನಾ ಸ್ಪರ್ಧೆಯನ್ನು ಅದು ಕಲ್ಪನೆ ಬಂದ ಒಂದು ಯಾವ ಸಮಾನ ಮನಸ್ಸಿಗೆ ಕೊಡುವುದು ಮಾದರಿಯ ಪ್ರಶ್ನದ ಮಾತ್ರ ಸದಸ್ಯರ ಅಭಿಪ್ರಾಯ ಪಟ್ಟುಕೊಂಡ ಹಿರಿಯ ಮಾರ್ಗದರ್ಶನದಿಂದ ಹೋದ ಅದು ಪೂರ ಎಡ್ಡೆ ಸದಾಶಯ ಪಂಡಿತ ಪೂರ್ವ ಪ್ರಶ್ನೆಗಳಿಲ್ಲ ಮುಖ್ಯವಾಗಿ ಸಮಯ ಉದ್ಘಾಟನದ ಸಮಯವನ್ನು ಪೂಜ್ಯ ಶ್ರೀಪಿಲೆ ಎದುರುಗಡೆ ಈ ಸ್ಪಷ್ಟೀಕರಣ ಹೊರಡೆ ನಾನು ತುಂಬ ಪ್ರಶ್ನೆ ಇರುತ್ತಾರೆ ಕುಣಿತ ಭಜನೆ ಒಂದು ಭಜನಾ ಮಂಡಳಿಯ ಸದಸ್ಯರು ಏನು ಜನವೇ ಅದ್ರ ಭಜನಾ ಮಂಡಳಿ ನಿತ್ಯ ನಿರಂತರವಾದ ನಂದಾದೀವಿಗೆ ಬೆಳೆದು ಗಣಪತಿ ಸ್ತುತಿ ಹಿಡಿದು ಅಭಂಗಪುಟ ಭಜನೆ ಮಾಡ್ಕೊಂಡು ಅದಿಲ್ಲ ಇದು ಪೂರ ಗೊತ್ತಿದ್ದರೆ ಆ ವ್ಯಾಪ್ತಿ ಇರ್ತದೆ ಸ್ಪರ್ಧೆಗಳ ಸಿಗುವಂತ ಸ್ಪರ್ಧೆ ಈ ಪ್ರಶ್ನೆ ಸಾಮಾನ್ಯವಾಗಿ ಏನು ನೇರ ಪ್ರಸಾದ ತಗೊಂಡು ಅಕ್ಕರೆ ಈ ಪ್ರಶ್ನೆ ತೆಗೆದು ಅಕ್ಕರೆ ಸೇರಿಲ್ಲ ಆದಾಗ ಮಾತಿರಲಿಲ್ಲ ಅವರು ಅಣ್ಣ ಸುರೇಶ್ ಅವರು ಬಂದಿದ್ದರು ಕೂಡ ಅವ್ರ ಅಂಚಿನ ಮಾಧವ ಸಂಕೀರ್ತನ ಅದಕ್ಕೆ ಕಾರ್ಯಕ್ರಮ ಬಂದಿದ್ದೆ ಅವ್ರಲ್ಲೇ ಎದುರು ಪ್ರಶ್ನೆ ಉಪನ್ಯಾಸದಲ್ಲಿ ಉಲ್ಲೇಖ ಬಂದಿದ್ದೆ ಉದ್ದೇಶ ಇದೆ ಪಟ್ಟದು ಓದಿ ಚದುರಿ ಇರುವ ಶಬ್ದ ಪಟ್ಟದು ಓದಿ ಐದು ಪೂರ ಒಂಗಿ ಒಕ್ಕಟ್ಟು ಕಟ್ಟೊಡಿದ್ರು ಒಂದು ಕಟ್ಟು ಒಕ್ಕಟ್ಟು ಕಟ್ಟೊಡಿದ್ರೆ ಈಚಿನಲ್ಲಿ ಪ್ರಯತ್ನ ಈ ಎದುರುಗಳಲ್ಲಿ ಆಕರ್ಷಣೆ ಆಕರ್ಷಣೆ ಸ್ಪರ್ಧೆ ಸವಾಲು ಕುತೂಹಲ ಇದು ಕೂಡ ಆ ರಂಗೋಪು ವೈಪೇರೆ ಉದ್ದೇಶ ಅಂಚಾದ ಎಂದು ವ್ಯಾಪಾರವನ್ನು ಈ ಬಕ್ಕಿನ ತಂಡದ ಲೆಪ್ಪು ಎಂದರೆ ಇವರ ತಿರುಗುಗಾರನ ಅಭಿಪ್ರಾಯ ಇದುವೇ ಒಂದು ವೇಳೆ ಸಾಯಿ ಪರಿವಾರ ಸೇವಾ ಟ್ರಸ್ಟ್ನ ಸುಗೀತ ನಿಪುಗ ಸ್ಪರ್ಧೆಗೋಸ್ಕರ
ಏನೆಂಟು ತಂಡದ ಸಾಹಸ ಹೋಗ್ತಿದ್ದಾರೆ ಇನಾಮ ಗೆಲ್ಲುವುದು ಇನಾಮ ಮತ್ತೊಂದು ಸೆಲೆಬ್ರೇಷನ್ ಗೌಜಿ ಗಮ್ಮತ್ತು ಕೇಕ್ ಕಟ್ಟಿ ಇದು ಪ್ರಮುಖ ದಾಂಡ ಇದ್ರ ಮಕ್ಕಳು ಸತ್ಕರ್ಮ ಮಂಡ ಈ ಪಾತ್ರದ ವಿಸ್ತರಣೆ ವಿಚಾರ ನಿಖಿಲ ಕಟ್ಟಿನೆಂಚಿನ ಕುಣಿತ ಭಜನಾ ತಂಡದಾರರು ಇನಿಗಳು ಪಾಲ್ಪಡೆಯುವ ತಂಡ ಇದರ ಉದ್ದೇಶ ಧಾರ್ಮಿಕ ಉದ್ದೀಪನದೊಂದಿಗೆ ಸಾಮಾಜಿಕ ಪರಿವರ್ತನೆ. ಈ ತಂಡ ನಿಖಿಲ ಊರು ಏರೊಂದಿ ಮದುವೆಗೆ ಸಾತ್ವಿಕವಾದ ಮಾಡ್ತಾರೆ, ಏರೊಂದಿ ಕಾರ್ಯಕ್ರಮ ಮಾಡ್ತಾರೆ, ಒಂದು ಮೆರವಣಿಗೆ ಕೊಡು, ಒಂದು ಏಕಭಜನೆ ಕೊಡು, ಒಂದು ಭಜನಾ ಮಂಡಳಿ ಕೊಡು, ಈಗ ಪೂರ ಕೊಡುದು ಬಂದಾಗ ಸಿದ್ಧವು ಈಜಿ ಕಾಂಪಿಟೇಷನ್ ಮಾತ್ರ ಪ್ರೈಸ್ 15,000 ಜಾಸ್ತಿ ಇದ್ರೆ ಮಾತ್ರ ಇರಬಾರ್ದು. ಈಗ ಪೂರ ಕಾರಣ ಅವು ನಿಷ್ಫಲ ಸಾಮಾಜಿಕ ಪರಿವರ್ತನೆ ಬಾರಿ. ಈ ಸ್ಪರ್ಧೆಗಳಲ್ಲಿ ವಿನರದವರಿಂದ ಇದೆರಡು ಗಿಂಜ ಹೊಸ ತಂಡ ಬಂದಿತ್ತು ಅತ್ತಾಗೆ ಇದು ತ್ರಿವಳಿ ಜಿಲ್ಲಾ ಕೆಲವೊಂದು ಸಂದೇಹ ಹೆಚ್ಚಪ್ಪ ಲಕ್ಷಣ ನಡೆದಿರೋ ಆರಾಮಕ್ಕೆ ಮಲ್ಪೆಡ್ರ ತಂಡ ಬರ್ತದೆ ಕಾಸರಗೋಡು ಅಜಾದು ಇನಿ ಓಡೆಕೊಂಡ ಭಜನೆ ಪರಿವರ್ತನೆ ಆಗಿಕೊಂಡ ಒಂಜಿ ಕಾರು ಭಜನೆ ಹೋಗುವ ಪಟ್ಟ ಉಳಿದಾಗಿದೆ ಜನರೊಟ್ಟಿಗೆ ಸೇರದೆ ಭಜನೆ ಇಂಚೊಂದು ಚಂದ ಆಂಡ ಇಲ್ಲಿ ಭಜನದ ಏಮಂತರು ಅಭಿಮಾನದ ಸಂಗತಿ ಅವು ಮಲ್ಲ ಆಧುನಿಕ ಭಾಷೆಗೆ ಬಂದ್ಬಿಡ ಮಲ್ಲ ಟ್ರೆಂಡ್ ಯೂಟ್ಯೂಬ್ ಇಂಥ ವ್ಯೂ ಆಗುವ ವಿಡಿಯೋ ಉಳಿದ ಸುರಕ್ಷಾ ಉಳಿದ ವಿಡಿಯೋ ದಿಂಜ ಜನರಿಲ್ಲ ಆಧುನಿಕತೆ ದಿಕ್ಕಿನಲ್ಲ ಟೀಮ್ ಕಟ್ಟಿದ ನಮಗೆ ಸೇರಿದ ಇಂಚಿನ ಪಾತ್ರಗಳನ್ನು ಬರೋದಿಲ್ಲ. ಒಂದೇ ಕಾರಣ ಸ್ಪಷ್ಟವಾಗಿ ಅಂತಂದ್ರೆ ಭಜನಾ ಮಂಡಳಿ ಭಜನಾ ಸಂಕೀರ್ತನೆ ಭಜನಾ ಪರಿಷತ್ತು ಧರ್ಮಸ್ಥಳ ಕಮ್ಮಟ ಇದೆಲ್ಲ ಪ್ರಭಾವ ಮಾಡಿಕೊಂಡು ಉಳಿಯುವುದರಿಂದ ಕ್ಷೇತ್ರದ ಭಜನದ ಪ್ರೇರಣೆ ಒಂದು ಸತ್ಯ. ಒಟ್ಟಿಗೆ ದಿಂಜ ಕುಣಿತ ಭಜನಾ ತಂಡ ಕಟ್ಟೊಂದಿನವು ಸ್ಪರ್ಧೆಯ ಕಾಲವನ್ನು ಕಟ್ಟೊಂದಿನ ತಂಡ ಮುಂದುವರಿದ ಸಾಮಾಜಿಕ ಪರಿವರ್ತನೆ ಕಾರಣ ಇದರ ಉದ್ದೇಶ ಅಂಚಾದ್ರೆ ಇದು ಬದಲಾವಣೆ ಕಾರಣ ಧಾರ್ಮಿಕತೆಗೆ ಗಟ್ಟಿ ತನ್ನ ಕೊಡೋಡು ಅನ್ನೋ ಉದ್ದೇಶ ಮಲ್ತಿನ ಕುಣಿತ ಭಜನಾ ಸ್ಪರ್ಧೆ ಇದು ಆರೋಗ್ಯಕರವಾಗಿನ ಸ್ಪರ್ಧೆ ಪ್ರಾಮಾಣಿಕವಾಗಿ ಸ್ಪರ್ಧೆ ಹೋಗ ಒಂದು ಕೆಟ್ಟೆ ತೀರ್ಪುದ ಮುಖೇನ ನನ್ನ ಭಜನಾ ಪ್ರೇರಣೆ ಕೊಡುವಂತಹ ಸ್ಪರ್ಧೆ. ಈ ಸ್ಪರ್ಧೆ ಹಿಂದಿನ ಪುದರಲ್ಲಿ ಎರಡ ಮೇಲ್ನೋಟಕ್ಕೆ ತುಳು ಭಜನಾ ಸ್ಪರ್ಧೆ ನಾನು ಇದಕ್ಕೆ ಕಾರಣ ಭಾರಿ ಸ್ಪಷ್ಟ ಕಾರಣದ ಈ ಸುಗಿತು ನಲಿಪುಗ ಗೀತೆದ ಮುಖೇನ ಆ ಕಾನ್ಸೆಪ್ಟ್ ಆ ಪರಿಕಲ್ಪನೆ ಒಂದು ಜಗಜ್ಜಾಹಿರು ಮಂದಿರ ಗುರುಗಳಾಗಿ ಡಾಕ್ಟರ್ ಅಮೃತ ಸೋಮೇಶ್ವರ ಆಗ ಸುಗೀತು ನಲಿಪುಗ ಸುಗೀತು ನಲಿಪುಗ ಕಡಲ ಪಡೆಯ ಕೊಡಿಕೊಡುತ್ತೀವಿ ಸ್ವಾಮಿ ಕೃಷ್ಣನ್ ಈ ಕೀರ್ತನೆ ನಮ್ಮದಲ್ಲ ಇಡೀ ಸುಗೀತು ನಲಿಪುಗ ಅಮೃತ ಸೋಮೇಶ್ವರ ಈ ಸ್ಪರ್ಧೆ ಸಂಪೂರ್ಣವಾದ ಇಂಚಪ್ಪ ಅದರ ಈ ಮಣ್ಣದ ಅಭಿಮಾನ ಯಕ್ಷ ಕವಿರತ್ನ ಡಾಕ್ಟರ್ ಅಮೃತ ಸೋಮೇಶ್ವರರಿಗೆ ಅರ್ಪಣೆ ಮಾಡುವುದಿಲ್ಲ. ಈ ಇಡೀ ಕಲ್ಪನೆ ಅವು ಆರ್ನ ತುಳು ಚಿಂತನೆಯ ಬಗ್ಗೆನ ಅಂಚಾದ ಅಮೃತ ಸೋಮೇಶ್ವರನ ನೆಂಪುಡು ಮಲ್ಪು ನೆಚ್ಚಿನ ಆರ್ನ ಮಣ್ಣು ಈ ಭಾಗ ಸೋಮೇಶ್ವರಿಗೆ ಸೇರು ಆರ್ನ ಮಣ್ಣು ಮಲ್ಪು ನೆಚ್ಚಿನ ಗೌರವಪೂರ್ವಕವಾದ ಸ್ಪರ್ಧೆ. ಇದು ಬಿಟ್ಟಿಗೆ ಯಾವುದೇ ಇವೆ ಈ ಕಾರ್ಯಕ್ರಮವು ಇದರ ಮುಂದಿನ ನೇತು ಹೋಗುವುದು ಕೊಡಿಯೂರು ದತ್ತಗುರು ಸಂಸ್ಥಾನದ ಪೂಜ್ಯ ಯತಿವರೇಣ್ಯರಾದ ಶ್ರೀ 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 ಗುರುದೇವಾನಂದ ಸ್ವಾಮಿಗಳು ಚಿತ್ತೈಸಿದರು. ಅವರು ಮಾರ್ಗದರ್ಶನ ವೇದಿಕೆಗಳು ಕುರಿತು ಪವನವತ್ತಿನ ನೇರವಾದ ಭಜನೆಯ ಮಂಪುರಾದು ಅವರು ಮಂಪು ನೆಚ್ಚಿನ ಭಜನೆಯ ಬೇರೆಗಳು ನಿರಂತರವಾದ ಇಂಚಪ್ಪ ನಮ್ಮ ಪುಟ್ಟದ ಕುಣಿತ ಭಜನಾ ಸ್ಪರ್ಧೆಯಲ್ಲಿ ನಂತರ ಒಳ್ಳೆಯದಾಗ್ತಿದ್ದರು. ಅತ್ತಂದ್ರೆ ಸ್ವಾಮಿನೇ ಸ್ವತಃ ಭಜನಾ ಇಂದಿನ ಬೀದಿಗಳು ಕೂಡ ಭಜನೆ ಕಲ್ಪನಾಗ ಗುರು ಆಟ ಸರಟ ಬರ್ತಿದೆ ಏಟು ಭಜನೆ ನಂಬಿ ಬಂದೆ ಮುಖ್ಯ ಪ್ರಾಣ ಇಂಚಿನ ಮುಂಜಾನೆ ತುಳು ఒక ಕನ್ನಡ ಭಜನೆ ಒಂದು ಬರ್ತಿದೆ ಅಂಚಾದ ತುಳು ఒక ಕನ್ನಡದ ಅನುಭವ ಭಜನೆ ದತ್ತ ಭಜನೆ ಪ್ರಸಾರಣ ಮಲ್ಲ ಉಡುಗೆಗಳು ಆ ಇಂಚಿನ ಭಜನಾ ಸ್ಪರ್ಧೆಯ ಪಡೆದ ಭಜನದ ಬೇರೆ ನಿರಂತರವಾದ ಪ್ರೋತ್ಸಾಹ ಕೊಟ್ಟು ಬಂದಿದ್ದಾರೆ. ಇದು ಮೂಲ ಸಾಯಿ ಪರಿವಾರದ ಹಿರಿದಾಂಗಾಗಿದ್ದ ಮಾರ್ಗದರ್ಶನ ಮತ್ತು ಬಂದಿದ್ದಾರೆ. ಅರೆ ಸಾಯಿ ಪರಿವಾರ ಸೇವಾ ಟ್ರಸ್ಟ್ದ ಮಾತ ಬದುಕೇರು ಸದಸ್ಯರು ಮೂರು ಸೇರಿ ನೆಚ್ಚಿನ ಮಾತ ತಂಡರು ತೊಗೆ ಯಥೇಶಿ ಬಂಧುಗಳು ಉಗುನ ಮಾತಿನ ಪ್ರಭಾವ ಸಾಷ್ಟಾಂಗ ಪ್ರಣಾಮ ನಮ್ಮ ಪೂರವರ ಜೋರಾದ ತಾಟಿ ಹುಟ್ಟುವುದರಿಂದ ಅದೇ ಇದರ ಮಹಾಪೋಷಕರಾಗಿ ಕಾರ್ಯಕ್ರಮದ ಮಹಾಪೋಷಕರಾಗಿ ಶ್ರೀ ಪ್ರವೀಣ್ ಶೆಟ್ಟಿ ಕಿಲಾರ್ ಮನೆ
ಗೌರವ ಕೊಡುತ್ತದೊಟ್ಟಿಗೆ ಪರಿಸರವಾದಿ ಇದರ ಅಭಿಮಾನದ ಸದಸ್ಯರಾದ ಮಾಧವ ಉಡಾಳ್ ಆದ ಸೇವೆ ಸೇರಿದರು. ಪೂಜ್ಯ ಗುಡಿಯೂರು ಶ್ರೀ ಸಾಯಿ ಪರಿವಾರ ಸೇವಾ ಟ್ರಸ್ಟ್ನ ಇದು ಕೂಡ ಒಟ್ಟುಡೆ ಸ್ವಾಮಿಗಳ ಒಂದು ವಿನಯ. ಈ ನೃತ್ಯ ಭಜನೆ ನೃತ್ಯ ಕಾರ್ಯಕ್ರಮದ ಪ್ರಾರಂಭವನ್ನು ಹೆಜ್ಜೆ ಮಾಡಿ ಈ ಮೇಕಪ್ ಕಾರ್ಯಗಳನ್ನು ಕೋಣೆಗೆ ಬಣ್ಣವಿತ್ತು. ಚಿತ್ರಕಲಾ ಸ್ಪರ್ಧೆಯಲ್ಲಿ ಪೇಪರ್ ಚಿತ್ರ ಬಂತು. ಭಜನಾ ಸ್ಪರ್ಧೆಯಲ್ಲಿ ಚಾಲನೆ ಮಾಡಿಕೊಂಡಿದ್ದ ಸ್ವಾಮಿನ ಸ್ವರಟ್ಟದ ರಟ್ಟೆ ಪದ ಅದಕ್ಕೇನು ಆಸೆ ಅಂತ ಆಶೀರ್ವಾದಗಳಲ್ಲಿ ಸೇರಾಗಲು ಪಂಪರೆಂಜಿನ ಆಸೆ ಒಟ್ಟಿಗೆ ಅರೆಗೆ ಸ್ವಾಗತ ಮಾಡುವುದು ವೇದಿಕೆ ಬಂದವಿಲ್ಲರಾದ ಈಗೆಲ್ಲ ಉಡಾಳ ಶ್ರೀ ಭಗವತಿ ಕ್ಷೇತ್ರದ ಪ್ರಧಾನ ಅರ್ಚಕರು, ಸಾಯಿ ಪರಿವಾರ ಸೇವಾ ಟ್ರಸ್ಟ್ನ ಗೌರವ ಸದಸ್ಯರು, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾಗಿ ಹೆಚ್ಚಿನ ವರ್ಣಚಿತ್ರ ಕಲಾವಿದರು, ಅದಲ್ಲದೆ ವಿವೇಕಾನಂದರ ಗೌರವ ಪಡೆಯಲಾಗಲು ಅಪ್ಪೆ ಭಗವತಿನ ಶಾಖೆಗೆ ಒಟ್ಟಿಗೆ ಕಲಾ ಸೇವೆಗಳ ಸಾಮಾಜಿಕ ಸೇವೆಯನ್ನು ಮತ್ತೊಂದು ಬದಿಯಾಗಿ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ನಿರಂತರವಾಗಿ ಸಾಮಾಜಿಕ ಚಟುವಟಿಕೆಗಳ ಅರಳ ಕೈಯಲ್ಲಿ ಕೊಡುಗೆ ಪಡೆಯಲು ಸಾಧ್ಯ ಹೆಚ್ಚಿನ ಕೊಡುಗೆ ಕೊಡ್ತಿದ್ದಾರೆ. ಅದಲ್ಲದೆ ಇದರ ಕಾರ್ಯಕ್ರಮ ಮೌಖಿಕ ರೀತಿಯಲ್ಲಿ ಬರ್ತದೆ. ಈ ಕ್ಷೇತ್ರದ ಧಾರ್ಮಿಕ ಪ್ರತಿನಿಧಿ ಪಂಪಡಿದ್ರೆ ನಮ್ಮ ಸಾಮಾನ್ಯ ಸದಸ್ಯರು ಪಂಪಲಾತು ಈ ವಿನಯತೆ ಮೌಖಿಕ ಪಾಲಿಸುತ್ತಾರೆ. ಇದನ್ನ ಪೂಜೆಯ ಮಂಜಪ್ಪ ಕಾರಣ ಅರೆ ಪ್ರಣಾಮವನ್ನು ನಮ್ಮ ಮಾತುಗಳ ಕಾಟಿಕೊಟ್ಟಲು ಮೌಖಿಕ ಬಂದ ಸಂಪತ್ತಿನ ಶ್ರೀ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಚಟುವಟಿಕೆಯಲ್ಲಿ ಸೇವೆಯನ್ನು ಮಾಡಿಕೊಂಡಿದ್ದ ಕೈ ಮತ್ತೆ ಗಟ್ಟಿಗೋಡು ನಮ್ಮ ತಲೆ ಮತ್ತೆ ಮಾನವೀಯತೆ ದೃಷ್ಟಿ ಗಟ್ಟಿ ಕೈ ಗಟ್ಟಿದ್ರೆ ಮಾತ್ರ ತಲೆಯ ಮಾನವೀಯತೆ ಸದ್ವಿನಿಯೋಗ ಮಾಡ್ಬೋದು. ಯಾರ ಕಡೆ ಮಾಡಿದ ಪ್ರಕಾರ ನಮ್ಮ ಪೂರ ಸಾಮಾನ್ಯ ಬೆಂದು ತಿಂಪ ತಕ್ಕ ಮಟ್ಟಿಗೆ ಕಿಂಚಿತ್ತು ನಿಭಾವಣೆಯಾದ ಸಂಭಾವನೆ ಆಡ ದೇವರ ಅನುಗ್ರಹಕ್ಕೆ ತಕ್ಕ ಮಟ್ಟಿಗೆ ಉತ್ಪತ್ತಿ ಆದಾಯವನ್ನು ಬೇರುತ್ತೇವೆ. ಅದರೊಂದಿಗೆ ಸೇವಾ ಮನೋಭಾವನಗಳ ಮಾತ್ರ ಬೇರೆ ಮಾಡ್ತಾರೆ ಸಾಧ್ಯ. ಅಡ ಮೊದಲ ದೌರ್ಭಾಗ್ಯದ ಕಂಡ ಏರಡ ಸಂಪತ್ತುಂಡೋ ಅಲ್ಲಿ ಕೊಡುಪುನ ಮನಸ್ಸು ಏರಡ ಕೊಡುಪುನ ಮನಸ್ಸುಂಡೋ ನಮ್ಮ ಕಂಡಿದ್ದೀವಿ. ನಮ್ಮ ಕೈ ಒಂದು ಗಟ್ಟಿ ಅಲ್ಲಿದ್ದವರಿಗೆ ಕಡಲಿಲ್ಲ, ಕಡಲಿದ್ದವರಿಗೆ ಅಲ್ಲಿ ಆಡ ಹಲ್ಲು ಕಡಲ ಗಟ್ಟಿಯಾಗಿ ನಿಭಾವಣೆ ಮಾಡ್ಕೊಂಡು ಅಂಚಿನ ನಮ್ಮ ಈ ಮಹಾಸದಸ್ಯರು ಪುರುಷರುಗಳಿದ್ದು ಅವು ಬೇದಿರೆಲ್ಲ ಪಿಲಾರದ ಪ್ರತಿಷ್ಠಿತ ದೈವವೆಂಬುದಕ್ಕೆ ಮೇಲಿನ ಮನೆ ಮಿತ್ತಿರಿ. ಆ ಮಿತ್ತಿರದ ಶ್ರೀ ಪ್ರವೀಣ್ ಶೆಟ್ಟಿ ಪಿಲಾರ್ ಮಸ್ತಕದ ಆ ವೇದಿಕೆಗಳು ನಿರಂತರವಾಗಿ ಪ್ರೋತ್ಸಾಹ ಹೊಂದಿದ್ದೇವೆ. ಆರು ಕೊಡುಕುಲ ಪ್ರೋತ್ಸಾಹ ಹೆಚ್ಚಿಕೊಂಡ ಆರು ಕಡಲಾಯಿದೆ ನಮ್ಮ ಈಗಿವೆ ಕಡಲದ ಆರು ಹೇಳಿದ್ದು ಕೊಡುಕುಲಿ ಮಾಡಿದೆ ನಮ್ಮ ಗರ್ಭನಿಸಿ ಎಲ್ಲ ಫೋಟೋ ಮಾಡಿಸಿ ಎಲ್ಲ ಫ್ಲೆಕ್ಸ್ ಮಾಡಿಸಿ ಇಂಚನೆ ಮಾಡಿ ಮಗ ನಮ್ಮ ಉತ್ತಾರೆ ಮಾಡ್ತಿದ್ರು ನಮ್ಮ ಮಹಾಪಾಪ ಅದಕ್ಕೋಸ್ಕರ ನಮ್ಮಲ್ಲಿ ಪ್ರೀತಿ ಮಾಡುವ ಯಾವ ನೆರಳೇ ಬಂದಿದೆ ಪ್ರತಿಕ್ರಿಯೆ ಮಾಡಿದರೆ ಇತರ ಮಂಡ್ಯ ಬರ್ತಾ ಇದ್ರು ಇಂಚ ಈ ಸದನತೆ ಆ ಉದಯ ರೀತಿಯಾದ ದೇವರಲ್ಲಿ ತರ ರೋದು ಬರ್ತಿದ್ರು ನನ್ನೆಲ್ಲ ಉತ್ಪತ್ತಿ ರೋದು ಬರ್ತಿದ್ರು ಬೆಂದಿನ ಉಜ್ಜಿ ಪಾಲುನಾಡದ ಸಮಾಜ ಕೊರಡು ಪಲ್ಪುನ ಇನ್ನೇನು ಜಾಗೃತಿ ನಮ್ಮ ಹುಟ್ಟಾವು ಆ ನಿಲೆಟ್ಟು ಆ ಪಪ್ಪ ಅಮ್ಮ ಇವರ ನಿಜವಾದ ಭಾಗ್ಯ ಇರ್ತಾರೆ ಎದ್ದೆದಾರ ಕಲ್ಪಾದಿರು ಆ ಇಡೀ ಕುಟುಂಬವನ್ನು ನಾನು ವಂದನೆ ಮತ್ತು ನನ್ನವರ ದಾಟಿ ಶಮಿ ಕುಚ್ಚಿ ಒಬ್ಬ ಪ್ರವೀಣ್ ಇರಬೇಕು ಸಾಂಪ್ರದಾಯಿಕವಾದ ಸ್ವಾಗತ.
ಉಳಿದ ಕ್ಷೇತ್ರ ಅಲ್ಪಾಡು ಬೇರೆ ಬೇರೆ ಕ್ಷೇತ್ರಗಳು ನಿತ್ಯ ನಿರಂತರವಾದ ಕೊಡುಗೆಯನ್ನು ಕೊಡುವುದಕ್ಕಿದ್ದಾರೆ ನೋಟರಿ ವಕೀಲೆ ತಂದೆ ಈ ಸಂದರ್ಭದಲ್ಲಿ ಮಾನವೀಯತೆಯ ಸ್ಪಂದನ ಕಾರ್ಯಕ್ರಮ ಒಂದು ಸೈನ್ ಗೀತ ಹಾಕುವುದು ಲೆಕ್ಕ ಕೊಡುವ ಕಾರು ಏನಾಗದ ನೋಟರಿ ಒಂದು ಸಿಗ್ನೇಚರ್ ಅಗತ್ಯ ಒಂದು ಕೊನೆಗೆ ಇನಿ ಮುಟ್ಟದ 10 ರೂಪಾಯಿ ಬೇಕಿದೆ ಅಂತ ನಾನು ಪ್ರಾಮಾಣಿಕವಾದ ಬೇರೆ ಆ ಕಾರ್ಯವು ಕೆಲವೊಂದು ಗೊತ್ತಿಲ್ಲ ಗಂಗಾಧರವನ್ನು ಪ್ರವೀಣ್ ಹರೀಶ್ ಕೊಟ್ಟಾರಿ ಒಬ್ಬ ಕುಶಲ ರಾಜಕುಮಾರ್ ಹರೀಶ್ ಕೊಟ್ಟಾರಿ ಒಬ್ಬ ಕುಶಲ ರಾಜಕುಮಾರ್ ವೇದಿಕೆ ಬಂದಿದ್ದು ಸ್ವಾಗತ ಮಾಡಿದರು. ಇಲ್ಲಿ ಈ ದುಃಖದ ಸಾಮಾಜಿಕ ಚಟುವಟಿಕೆ ಮಲ್ಕೊಂಡಿದ್ದಾರೆ. ಇದಕ್ಕೆ ಮಲ್ಲ ರೀತಿಯಲ್ಲಿ ಯಾವ ರೀತಿಯಲ್ಲಿ ಪೋಗಲೆಪ್ಪ ದಾಲಾಪತಿ ಎಡ್ಡೆ ಮೇಲೆ ದೇವರ ಸಹಕಾರವನ್ನು ಏರಾಟವಾದ ಕೊರಬೇರು ಐಕ್ಯತೆ ಮುಂಚಿನ ಪೂರ ಭರವಸೆಯ ಪಾತ್ರವನ್ನು ನಿರಂತರವಾಗಿ ಬೇರಿಗೊಟ್ಟು ಬೆರಿತಾಂಗಾದ ಬೆರಿಗುಂಡಾದ ಬಂದಿಲ್ಲ ಶ್ರೀ ಚಂದ್ರಹಾಸ ನಿರಂತರವಾಗಿ ಈ ಭಾಗದ ಉಪನಂಚಿನ ಭಾರತೀಯ ಜನತಾ ಪಕ್ಷದ ಮಂಡಲದ ಅಧ್ಯಕ್ಷರ ಅತಾದೆ ಸುತ್ತಮುತ್ತ ಓಡಿನ ದೇವಸ್ಥಾನ ಎಷ್ಟೋ ದೇವಸ್ಥಾನ ಅಧ್ಯಕ್ಷತೆ ಮುಖ್ಯಸ್ಥರಾಗಿ ನಡೆಯುತ್ತೆ. ಬೇರೆ ಬೇರೆ ಗ್ರಾಮಗಳ ಉತ್ಸವ ಕೊಡುಗೆಯನ್ನು ಕೊಡುವುದು ಬೇರೆ ಸಂಘ ಸಂಸ್ಥೆಗಳ ಒಟ್ಟಿಗೆ ಒಟ್ಟುಗಾರಿಕೆ ಮಾಡುವುದು ಇದೆ. ಆಂಡರ ಸಾಯಿ ಪರಿವಾರ ಸೇವಾ ಟ್ರಸ್ಟ್ ಆ ಮೋಕೆ ಒಂದು ಜಾಸ್ತಿ ಇದೆ ಯಾಕಂದ್ರೆ ಅವು ಎಡ್ಡೆ ಊರು ಉದ್ದಾರ ಬೇರೆ ಮಾಡ್ತಾರೆ. ಚಂದ್ರಹಾಸನ ಈ ನುಂಗುದ ಪ್ರೋತ್ಸಾಹ ಮಾಡ್ತಿದ್ದಾರೆ, ಈ ಕಾರ್ಯಕ್ರಮದ ಮಾಡ್ತಿದ್ದಾರೆ. ನಮ್ಮ ನುಂಗುದ ಪ್ರೋತ್ಸಾಹದ ನಿರೀಕ್ಷೆ ಮಾಡೋದು ನನ್ನ ಕಾರ್ಯಕ್ರಮದ್ದು ಚಂದ್ರಹಾಸನ ಉಮೇಶ್ ಗುಪ್ತಾ ಜಗದೀಶ್ ಆಚಾರ್ಯ ಉಮೇಶ್ ಗುಪ್ತಾ ಪೋಷಕರಾದ ಇಂದಿನ ಮಾರ್ಗದರ್ಶಕರಾದ ರಾಜಕೀಯ ಪಕ್ಷದ ವೃತ್ತಿ ಸಾಧನ ಸಾಮಾಜಿಕತೆ ಧಾರ್ಮಿಕತೆ ಮಲ್ಲ ಮೀಸಲು ಈ ಒಂದು ಬರ್ತೀನ ಅತ್ತಂದ್ರೆ ಇಂಚಿನ ಮಾನವೀಯ ಬೇರೆ ಸಾಮಾಜಿಕ ಕಳಕಳಿಯ ಬೇಡ ಧಾರ್ಮಿಕ ಬೇಡ ಇನ್ನು ಸದಯ ಒಂದು ಎರ್ಕೈ ಜೋಡ ಅಂತ ತಕ್ಷಣ ಯಾರು ಉದಯವಾರರಿಗೆ ಕೋಲೆಯನ್ನು ಹಿರಿಕೊಟ್ಟುದು ಮಲ್ಲ ಸಹಕಾರ ಮಾಡುವುದು ಬರ್ತೀನ ಉಳ್ಳಾಳ ಶ್ರೀ ಚಿರುಮಭಗವತಿ ಕ್ಷೇತ್ರದ ಮುಕ್ತೇಶ್ವರ ರೈನ ಶ್ರೀ ಸುರೇಶ್ ಪಟ್ಟಣ ಆದರೆ ವ್ಯಾಯಾಮ ಶಾಲೆ ಕೊರಗಜನಕಟ್ಟೆ ಇಂಚ ಒಂದು ಸಾಂಸ್ಥಿಕ ವಲಯವನ್ನು ಪಡೆದು ಮಲ್ಲ ರೀತಿಯ ಬ್ಯಾಂಕ್ ಇದ ಶಾಲೆ ಅಕ್ಕಂತಿನ ಆಡಳಿತ ಮಂಡಳಿಗೆ ಬೇರೆ ಕೊಡುತ್ತಾರೆ. ಅತ್ತಾನೆ ಈಗಿನ ಒಂದು ಆಸ್ಪತ್ರೆಯ ಮೇಚಿನ ಮೇಲೆ ಸಹಾಯ ಕೊಡುತ್ತಿನ ತಕ್ಷಣ ಬದಲಿನ ಏತೋ ಧಾರ್ಮಿಕ ಕ್ಷೇತ್ರದ ಉದ್ದೀಪನದ ಅನುಮೋದನೆ ಕೊಡುವುದು ಸುರೇಶ್ ಪಟ್ಟಣ ಅಲ್ಲಿ ನಮ್ಮ ಮಾತೆಲ್ಲ ತಾಟಿಬಿಟ್ಟು ಅತಿವೃತ್ತಿ ಪ್ರವೀಣ್ ಜಪ್ಪಿನ ಮೂಲಕ ಪ್ರವೀಣ್ ಮೆಸ್ಕಾ ಪ್ರವೀಣ್ ಸ್ವಾಗತ ಮಾಡಿಕೊಡು. ಸಾಯಿ ಪರಿವಾರ ಸೇವಾ ಟ್ರಸ್ಟ್ ತೊಡಗಿ ಸಾಯಿನ ಹಿಂದೆ ಜನ ಕೈತರಡು ಕೊರಗತನಿಯ ದೈವದ ಪ್ರಧಾನ ಆದಿಕ್ಷೇತ್ರ ಉದ್ಭವ ದೇವತ ಕ್ಷೇತ್ರವಾಯಿನ ಕಲ್ಲಾಪದ ಉರ್ದುಗೂಡಿದ ಕ್ಷೇತ್ರ ನಿತ್ಯ ಸಕ್ರಿಯವಾಗುವುದು ಅಂತ ಮಣ್ಣು ಹಾಲಿ ಮಣ್ಣ ಉತ್ಸಾಹ ಅವರ ಮಣ್ಣಿನ ಪಾತ್ರ ಸುಣ್ಣನದು ಆತು ಫಲಪ್ರದವಾಗಿ ನೆನೆಸಿನ ಪುಣ್ಯ ಜಾಗಿ
ಅಜ್ಜ ಸುರುಕಾದ ನೇತ್ರಾವತಿಗ ಉಡೆದು ಬಂದದ್ದು ಬಲಗಾರ ಮುಂಗುಷ್ಟ ಊರಿನಂಚಿನ ಗುರುತುಗಳು ಓವೇ ಭಾಗ್ಯ ಕಾಸುಕೊಂಡು ನನ್ನೊಂದಿ ಪ್ರಭಾವಗಳು ಇನ್ಫ್ಲುಯೆನ್ಸ್ ಇರಬೇಕು ದೈವದ ಎದುರು ಮತಿಪುನ ಭಾಗ್ಯ ಒಂದು ಯೋಗ ಅಂಚಿನ ಯೋಗ ಪಡೆಯೋದು ಸಾಯಿ ಪರಿವಾರ ಸೇವಾ ಟ್ರಸ್ಟ್ನ ಚಟುವಟಿಕೆ ಎಲ್ಲ ನಮ್ಮ ಪ್ರಾರ್ಥನೆಯ ಗುಡಿಗೆ ಜಡ ಹೊರಗಜಡ ನಿವೇದನೆ ಮಾಡಬೇಕು ಮಾಧ್ಯಮಿಕ ಮಾಧ್ಯಮ ಆಗಿಲ್ಲ ಶ್ರೀ ದೇವದಾಸ್ ಸಾಯನ ಆ ಕುಟುಂಬನೇ ಕಲಾ ಕುಟುಂಬ ಸ್ವತಃ ಆದ್ರೆ ಭಜನಾ ನೆನಪು ಕುಟುಂಬದ ವಿಠೋಬರ ಸದಸ್ಯರ ಒಂದು ಭಜನೆ ಒಂದು ಕಂಡ ಅದಕ್ಕೆ ಸ್ವಂತ ವಾಹನ ಆಟದ ಒಂದು ಅವಧೂತ ನಡೆದೋದು ಓದುತ್ತಾರೆ ಸೋಮೇಶ್ವರದ ಸೋಮವಾರದ ಭಜನೆ ಶುಕ್ರವಾರದ ಶುಕ್ರವಾರದ ಭಜನೆ ಶನಿವಾರ ವಿಠೋಬರ ಹೋಗ್ಬೇಕು ನಿರಂಜನ ಕುರಿತು ನಿರಂಜನ ಪಂಡ ಅವನು ಒಯ್ ಭಜನೆಗಳ ಅವು ಮಾತರನ ಉಂಟಾವಣೆಯ ಅಂಚಿನ ದೇವದಾಸನ ನಿಜಾರ್ಥವು ದೇವತ್ವದ ದಾಸರಾದ ಧಾರ್ಮಿಕವಾದ ಬೇರೆ ಆ ಉಪಸ್ಥಿತಿ ಆ ಹೊರಗಜ್ಜ ಸಾನ್ನಿಧ್ಯದ ಮಲ್ಲ ಅನುಗ್ರಹಗಳನ್ನು ದಾಟಿಕೊಟ್ಟಿದ್ದಾರೆ ಕಬಡ್ಡಿ ಪಂಚೋಡ ಅಂತಿಮ ಹಣಾಹಣಿ ಜಿದ್ದಾಜಿದ್ದ ಈ ಪದ ಪ್ರಯೋಗ ಕೂಡ ಇಲ್ಲಿ ಕುಣಿತ ಭಜನೆಯಿಂದ ಬೈತದೆ ಪಂಡ ಪೈಪೋಟಿ ಹಚ್ಚೋಡು ಒಂಜಿ ಕಾರಣ ಅಜತ್ತಿನ ಕುಣಿತ ಭಜನ ತಂಡೋದಿತ್ತಿಲ್ಲ ಇಲ್ಲಿ ಪಳಗಿನ ನಿಷ್ಣಾತ ತಂಡೋದು ಅಂಚಾದ ಕೆಲವು ತಂಡದ ಪ್ರವೇಶನೆ ಕೂಡ ತಂಡದ ಕೂಡಿಗಟ್ಟಾವದ ಅದು ಪ್ರಭಾವಶಾಲಿ ಈತ ಪೈಪೋಟಿ ಕೂಡ ಈ ಕುಣಿತ ಭಜನೆ ದೇಸಿ ಲೆಕ್ಕ ತೀರ್ಪು ಕೊರಡಿದ್ದಲ್ಲ ಒಂದೇ ಪಳಗಿನ ಅನುಭವದ ತೂದ ಕಳತ ಅನುಭವದ ಇರುವೆದು ಕೊಡುತ್ತೆ ನಾಡಿನ ಬೇರೆ ಬೇರೆ ಸಮಸ್ಯೆದಾರ ಸ್ಲಿಪ್ಪಿದೆ ಪ್ರತಿ ತೀರ್ಪುಗಾರರೆಲ್ಲ ಈ ದಕ್ಷಿಣ ಕನ್ನಡ ವಿಭಜಿತ ಭಾಗರೂಪದಲ್ಲಿ ತಂಡದ ಕೆಲಸ ಮಾಡ್ತಾರೆ ಅಂದರೆ ಈ ತಂಡದೊಟ್ಟಿಗೆ ಕಾಂಟ್ಯಾಕ್ಟ್ ಇದ್ದಾಗ ತೀರ್ಪು ಅಜಪುರಿ ಗುಡ್ಡಾಡು ವಾರಗಳ ಸಮಸ್ಯೆ ಓಆರ್ಎ ಪ್ರಭಾವ ಬೀಳುತ್ತೆ ಫೋನ್ ಬರ್ತದೆ ಚೇಂಜ್ ಆದರೆ ಈ ಪ್ರಾಮಾಣಿಕತೆ ದೀಪ್ತಿನ ಇರುವುದರಿಂದ ಅದು ಕೊಡುತ್ತೆ ಆ ಇವೆರಡು ಇನಿ ವೇದಿಕೆಯಲ್ಲಿ ನಡೆದ ತೀರ್ಪುಗಾರರು ಮೂರು ಕುಣಿತ ಭಜನ ತಂಡದ ತಿರುವೆಲ್ಲ ಪರಿಚಯ ಪ್ರಜಾಪಟ ವೇದಿಕೆ ತೀರ್ಪು ಕೂಡ ಹೋಗಿರಲಿಲ್ಲ ಶ್ರೀ ವೆಂಕಟೇಶ್ವರ ಒಂದು ಕ್ಷೇತ್ರಗಳು ನಿತ್ಯ ನಿರಂತರ ದೇವತಾರಾಧನೆ ಅರ್ಚನೆ ಬಾರಿ ಕೊಂಡೊಡ್ಡು ಈ ಚೌತಿ ಶಾರದೋತ್ಸವ ಬಂದಾಗ ಗಣಪತಿನ ಮೂರ್ತಿ ಮಕ್ಕಳ ಕಲಾವಿದೆ ಅತ್ತಂದೆ ಭಜನಾ ಸ್ವಂತ ತಂಡ ಕಟ್ಟೋದು ನಮಗೆ ಉಳ್ಳಾಳ ಸೇರಿದಂತೆ ಎಷ್ಟೋ ಕಡೆಯಲ್ಲಿ ಸಂಗೀತ ಕಾರ್ಯಕ್ರಮಗಳು ಬರ್ತೀವಿ ನನ್ನ ಬೇಟ ಹಾರ್ಮೋನಿಯಂ ಹಾರ್ಮೋನಿಯಂ ಪಾತ್ರಗಳು ಹಾರ್ಮೋನಿಯಂ ಖಚಿತ ಜಾಗರು ನುಡಿಸುವ ಶಕ್ತಿ ಕೂಡ ಸ್ವತಃ ಗಾಯಕರಿಗೆ ರಾಜ್ಯ ಮಟ್ಟದ ಮತ್ತು ಎಷ್ಟೋ ಕುಣಿತ ಭಜನಾ ಸ್ಪರ್ಧೆಗಳಿಗೆ ಆ ತೀರ್ಪುಗಾರರ ಬಾಧ್ಯತೆಗಳು ಹಿಡಿದ ಮುಖ್ಯವಾದ ಎಟ್ಟೆ ಸಗರತೆ ಭಜನೆ ಇಂಚನೆ ಕೊಡಿ ಹಾಳೆಯ ಅಂಚಕರ ಇಂಚಕರ ಈ ಸಾಂಪ್ರದಾಯಿಕತೆಯನ್ನು ಅನುಕರಣೆ ಮತ್ತು ಕೈಗಳ ಬಗ್ಗೆ ಗಮನ ಕೊಡೋದು ಬಗ್ಗೆ ಅಂಚಿನ ಕಡೆ ನಮಗೆ ಅಗತ್ಯವನ್ನು ಪಡೆದು ವೆಂಕಟೇಶನನ್ನು ಅತಿ ಗೊತ್ತಿರುವ ಕಾಲೇಜು ಫೋನ್ ಸಂಪರ್ಕ ಮಾಡಿದ ಕಾಲ ಯಾವ ಕಾರ್ಯಕ್ರಮ ಅಗತ್ಯವಾದ ಬಾಧ್ಯತೆಗಳ ಕಾರ್ಯಕ್ರಮ ಇತ್ತು ಕುಟುಂಬ ಕಾರ್ಯಕ್ರಮ ಅದರ ನನ್ನ ಬೇರೆ ಕಡೆ ಟಿವಿ ಬಾಧ್ಯತೆಗಳು ಆಡ ಇದು ಒಳ್ಳೆಯ ಕೆಲಸ ಈ ಕಾಲದಲ್ಲಿ ಇಂಥದ್ದೆಲ್ಲ ಮಾಡೋದಿಲ್ಲ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಮಾಡೋದು ನಾವು ಬರುವುದಿಲ್ಲ ಅಂತ ಹೇಳ್ತೇವೆ ಮತ್ತು ಒಂದು ಎಟ್ಟೆ ಕಾಲದ ಮೂಲಕ ವೈದ್ಯರು ವೆಂಕಟೇಶನಲ್ಲಿ ನಮ್ಮ ಮಾತುಗಳು ಜೋರಾದ
ಆ ಸಾಧಿಸಿದ ಟೋನ್ ಓಲಾಡಿ ಮೂಲೇಡಿ ಮಧ್ಯದಲ್ಲಿ ರಾತ್ರಿ ತಿಪ್ಪು ಭೂಮಿ ಅದು ನನ್ನ ಕಟ್ಟಿನ ಡಿಜೆ ಅಂತಾರೆ ಟಿನ್ ಟಿನ್ ತಾಳದ ಪೆಟ್ಟಿಗೆ ನೋಡುವುದಲ್ಲ ದೇ ನಿಮ್ಮ ಆಶ್ರಯ ಭಜನೆ ತಪ್ಪು ಉದಾಹರಣೆ ಬಂದಿದೆ ದಾವೆ ನಮ್ಮದಲ್ಲೂ ಅಲ್ಲಿ ಗೊಂಡ ಗೊಂಡನ ಭಜನೆ ಬಂದಿದೆ ಆ ಸೇವೆ ಅಲ್ಲಿ ಪದಕ ಕಲ್ಪತ್ತು ಅಂಚಾದಿ ಈ ಜಿಲ್ಲೆಯ ನಾಡು ಕೇರಳದಲ್ಲಿ ಎತ್ತಿದ್ದ ಅವು ಪೂಜ್ಯರಾಯ ಅಪ್ಪಟ ಸಾಂಪ್ರದಾಯಿಕ ಭಜನಾ ಪಟುವೈನ ಶ್ರೀ ಯೋಗೀಶ್ ನರಿಗಳು ಇದು ಸರಳ ಚಿಂತನೆ ಓಡೆ ಊಟ ಪಂಡ ಎಂಗಳ ತುಕೋಟದ ರೂಪಾಯಿ ಭಜನಾ ಮಂಡಳಿಗೆ ತಂಡ ಆ ತಂಡ ಕಟ್ಟೆ ರೂಪಲಾಗಿದ್ದಾರ ಅಂತ ಎಲ್ಲ ಕುಡಿದವರೆಲ್ಲರೂ ಬೋಗ ಎದುರು ಪ್ರವೀಣನಾದ ನೋಡಿ ಸಾಯಿಬಾಬಾ ಟ್ರಸ್ಟ್ ಆಗುತ್ತೆ ನಮ್ಮ ಗಮನ ಎದುರು ಊರಾಗಿಲ್ಲ ಕಡೆ ಅಂಚ ಪ್ರವೀಣನಾದ ಸೇರೋದು ಅದು ಎದುರು ಹೋಗಿದ್ರೆ ಅಂಚ ಬೈಬೋದು ಏನಿತ್ತು ಒಂದು ಹೊರಡು ಅಲ್ಲಿತ್ತು ಒಂದು ಮೂರಡು ಅದಕ್ಕೋಸ್ಕರ ಆ ಪ್ರತಿಭೆ ಗೊತ್ತಾವ ನಿರಂತರವಾದ ತನ್ನ ಕೈತ ಕಾಸು ಮಾಡುವ ಭಜನೆಗೋಸ್ಕರ ತ್ಯಾಗ ಬಂದಿದ್ದ ಮಹಾ ತ್ಯಾಗ ಜೀವಿಯ ಅಂತ ಅಂದ್ರೆ ಆ ಬಾಬರು ನಿಷ್ಠೂರದ ಜನ ಬರ್ತೀರಿ ಏನು ಗೊತ್ತಿಲ್ಲ ನಿಷ್ಠೂರದ ಜನ ಡಿಜೆ ಪ್ರಿಯರು ಮದ್ಯ ಪ್ರಿಯರು ಅಲ್ಲಿ ಕೂಡ ಒಂದು ಯಾರು ಕೂಡ ನಮ್ಮ ಕದಿ ನಚ್ಚೆ ತಗೊಂಡ ಆ ಕೊಡುವೆ ಮಾತ್ರ ಈ ಯೋಗೀಶ್ವರ ಇವತ್ತು ಹೇಳಿದ್ರೆ ಅದೇ ತಪ್ಪಾಗಿ ಇಂಚಿನ ಅಪಕೀರ್ತಿಯನ್ನು ಅಂಚಾದ ಆಲಯ ಸತ್ಕೀರ್ತಿದೆ ಅನ್ನೋದು ನಿರಂತರವಾದ ಪ್ರಾಮಾಣಿಕ ವೇದವನ್ನು ಎಷ್ಟೋ ಜನ ಸಭೆ ತೀರ್ಮಾನ ಯಾರು ತೀರ್ಪುವರೆಗೆ ಸಾಧ್ಯ ಆತು ವಿನ್ಯಾಯ ಉಂಟು ಆತು ಮೋಕೆದ ಯೋಗೀಶ್ ಕೊಯ್ತಾದೆ ವೇದಿಕೆ ಅರೆಲ್ಲ ಆರ್ತಿ ಬಗ್ಗೆ ತೆಗೆದುಕೊಳ್ಳುವುದಿಲ್ಲ ಅರೆ ಹರ್ಷಾನಾಥುರ ఒక దీపం ಪ್ರತಿನಿಧಿಯಾದ ಪುರುಷೋತ್ತಮ ಕಲಾವು ಈ ಸ್ಥಾಪಕರಾದ ఒక ನಿರಂತರವಾದ ಪ್ರೋತ್ಸಾಹ ಸಕ್ರಿಯವಾದ ಸದಸ್ಯರು ಅರೆಲ್ಲ ಈ ಕಾರ್ಯಕ್ರಮದಲ್ಲಿ ಕೊಡುವುದಿಲ್ಲ ತಂಡದ ಪ್ರತಿನಿಧಿಗಳು ಜನಪದರು ಈಗೆಲ್ಲ ಮುಗಿದುಕೊಳ್ಳುವುದಿಲ್ಲ ಈಗ ಸ್ಪರ್ಧೆ ಈ ಅವಕಾಶ ಕೊಡಲೇ ಪಡೆದಿದ್ದ ಜನ ಪ್ರದರ್ಶನ ನಿಮಿತ್ತ ಬಗ್ಗೆ ಅಲ್ಲೆಲ್ಲ ಮುಗಿದುಕೊಳ್ಳುವುದಿಲ್ಲ ವಿಶೇಷವಾದ ಈ ಕಾರ್ಯಕ್ರಮದಲ್ಲಿ ಜೋಡಣೆ ಬಂದಿದ್ದ ವೆಂಕಟೇಶ್ ರಾವ್ ಹಾರ್ಮೋನಿಯಂ ಒಂದು ಭಜನೆ ಮಾಡಿದ್ರು ಯೋಗೀಶನ ಕುಡಿದವರು ನಿರೀಕ್ಷೆ ಅದಕ್ಕೆ ಆಪುಜಿ ಮಾಡಿದ್ರೆ ಒತ್ತಡ ಒಂದು ಉದ್ದೇಶ ಉಂಟ ಅಂಚಾದ್ರೆ ಅಡೆ ಮುಕ್ತ ಕಾರ್ಯಕ್ರಮ ಬಾರಿ ಪರಾಕಾಷ್ಠದ ಭಕ್ತಿದವರೇ ಎತ್ತುವುದು ಬಂದ ಆಶೆ ಹುಟ್ಟಿ ಮಾಧ್ಯಮ ಪ್ರತಿನಿಧಿಗಳು ಮಾಧ್ಯಮದಿಂದ ನಮ್ಮ ಸದಸ್ಯರು ಒಬ್ಬ ನೇರ ಪ್ರಸಾರದ ಒಂದು ಮಾತ್ರ ವೀಕ್ಷಕ ಬಂದ ವಿವಿಧ ಸಂಘ ಸಂಸ್ಥೆಯ ಪ್ರತಿನಿಧಿಗಳು ಅಲ್ಲೇನು ಅತ್ತಾಂದ್ರೆ ಕುಡಿತ ಭಜನೆ ವಿದ್ಯಾರ್ಥಿ ಭಾಳ ಬರೀ ಎತ್ತೆ ಎತ್ತೀಚಿನದ್ದು ಪ್ರತಿಯೊಬ್ಬರೆಲ್ಲ ಅತಿ ವೃತ್ತಿ ಉಡಾಟಿಸಿಕೊಂಡು ನನ್ನ ತುಂಬ ಕಾರ್ಯಕ್ರಮ ಅನುಮತಿ ನಮಸ್ಕಾರ ಈ ಕಾರ್ಯಕ್ರಮ ಮಾದರಿಯನ್ನು ಕೇಳಿಕೊಳ್ಳ ಸಾಹಿತ್ಯ ಬರೆದರೆ ಹಚ್ಚುವುದಾದರೆ ದೀಪವನ್ನು ಬೆಂಕಿಯನ್ನಲ್ಲ ಆರಿಸುವುದಾದರೆ ನೋವನ್ನು ಆರಿಸು ನಲಿವನ್ನಲ್ಲ ಆರಿಸುವುದಾದರೆ ನೋವನ್ನು ಆರಿಸು ನಲಿವನ್ನಲ್ಲ ಮಾತ್ರ ಬೆಳೆಯನ್ನು ಸೇರಿ ಪೂಜಾ ದೀಪದ ಹಚ್ಚುವ ಮೂಲಕ ಹಚ್ಚಿದ್ದೇನೆ.
ಕೊಡಿಯೂರು ಬಂಧುಗಳಿಗೆ ಭಕ್ತಿಯ ಸಂಖ್ಯೆಯ ಜಾಸ್ತಿ ನಮಗೆ ಬರೀ ಕಲಕಡೆ ಸಾಹಿತ್ಯ ಕಲಕಡೆ ಅನ್ನುವಂಥ ಸಂದೇಶ ಅಂದರೆ ಕೊಡಿಯೂರು ಸಂಸ್ಥಾನದ ಪೂಜೆ ಆಶೀರ್ವಾದದಿಂದ ಬಂದಿದ್ದು ಒಂದು ಬಗ್ಗೆ ಕಾರ್ಯಕ್ರಮಗಳು ಬೈಯ ಕಾರ್ಯಕ್ರಮದ ಆಶೀರ್ವಾದ ದತ್ತಾಂಜನ ಆಶೀರ್ವಾದ ಮಾತ್ರ ಅನ್ನುವಂಥ ಸಂದೇಶದ ಪೂಜೆ ಮಾತ್ರ
ಒಂದು ನೆನಪು ಕೊಡುತ್ತೆ ಅಂಜಾನಿ ಗುಯ್ಯನ್ನ ನೆನಪು ಕೊಡಿಕೊಳ್ಳೇಕ ಏನ ಭಕ್ತದ ರೇತುಡು ರಾಮಾವತಾರ ದ್ವಾರಕರು ಕೃಷ್ಣಾವತಾರ ಇನ್ನ ಸೂರ್ಯ ತರೆಂದು ನೀವೊಂದೇ ಎಂದು ಪಂಡಿರಿ ಅವು ಕೃಷ್ಣ ಅವತಾರ ಅವಳು ತ್ಯಾಗದಲ್ಲಿ ನವಿಲು ಒಂದಾದ ತ್ಯಾಗ ಮಾಡ್ತಿದ್ದಾಳ ನಮ್ಮದಾದ ಒಂದಾದ ಆಲೋಚನೆ ಮಾಡ್ತಿದ್ದಾಳ ಈ ಭಾಗ ಬರ್ತಿದ್ದಾಳ ಸಾಯಿ ಪರಿವಾರ ಒಟ್ಟು ಮತ್ತೊಂದು ಕೂಡ ಪಟ್ಟು ಕೆಲಸ ಮಾಡ್ತಾ ಇರುತ್ತೆ ಎಟ್ಟೆ ಅಭಿನಂದನೆ ಕಾರ್ಯಾಲಯ ಸಂದರ್ಭ ಅಭಿನಂದನೆ ಎಟ್ಟೆ ಸಂದರ್ಭ ಓದಿದ ಸಮಯದ ಒತ್ತಡದಿಂದ ಈ ಒಂದು ಕ್ಷೇತ್ರಕ್ಕೆ ಬೇಗ ಹೋಗೋಣ ಒಂದೇ ಸಮಯದ ಕೊರತೆ ನಿಮಗೆ ಮತ್ತು ಎಟ್ಟೆ ಕಾರ್ಯ ಮನ ಶುದ್ಧ ಕಾಂತಿನಾಯಕ ಮಂತ್ರದ ಫಲದಾನ ಮೇ ಶುದ್ಧ ಕಾಂತಿನಾಯಕ ತೀರ್ಥದ ಫಲದಾನ ನೀರು ಫಲದಾನ ನೀರು ಮೊದಲದ ಇಷ್ಟೊಂದು ಫಲದಾನ ಶ್ರೀ ಶೈಲದ ಕಕ್ಕೆದ ಇದರಲ್ಲಿ ನೀರು ಈ ಅಂತಿನಾಯಕ ಆಚೆಗಳು ತೆಗೆದುಕೊಂಡಿದ್ದೆ ಪುರಂದರ ವಿಪರೆಯನ್ನು ಕಂಡು ಏನಂತ ಮಾತುಗಳಿದೆ ಈ ಭಾಗದ ಭಜನೆಯ ಮೂಲಕ ಆರೋಗ್ಯ ಕಾರ್ಯವನ್ನು ಮುಖ್ಯವಾಗಿ ಉಳ್ಳಾಡುವುದು ಉಳ್ಳಾಯುವುದು ನೆನಪು ಬದುಕಿನ ಪ್ರಯತ್ನ ಮಾಡ್ತಾನೆ ಖಂಡಿತ ನಮ್ಮ ಹಿಡಿಯಗಳನ್ನು ಕೂಡ ಗಂಟು ಮಾಡ್ತಾರೆ ಭಜನೆಯನ್ನು ಧರ್ಮ ಶಿಕ್ಷಣದ ಒಂದು ಪಠ್ಯ ಧರ್ಮ ಶಿಕ್ಷಣದ ಪಠ್ಯ ಭಜನೆ 5 ಅಂತಿನ ಸಾಹಿತ್ಯಗಳು ಭಜನೆಯಿಂದ ಭವಸಾಗರವನ್ನು ದಾಟಬಹುದು ಭಜನೆ ಒಂದು ಸೇರಿದ್ದಾರೆ ಕೈಯಲ್ಲಿ ಆಯ್ಕೆ ಕಡಪರೆ ಸೇರಿದ್ದಾರೆ ಭಜನೆ ಈಗ ಪದದ ಒಂದು ಸೇರಿಕೆ ಒಂದು ವಿಷಯ ಒಂದು ನಾನು ಭಜನೆ ನಮ್ಮ ಅಣ್ಣೆ ಒಂದು ವಿಷಯ ಪಟ್ಟಿದ್ದಾಗ ಭಜನೆಯಿಂದ ಸ್ಪರ್ಧೆ ಕೂಡ ಅವು ಮತ್ತೆ ಮನಸ್ಸು ಸ್ಪರ್ಧೆ ಕೂಡ ಸ್ಪರ್ಧೆ ಕೂಡ ಸ್ಪರ್ಧೆ ಭಜನೆಯಿಂದ ಭಜನೆ ಸ್ಪರ್ಧೆದ ಸುತ್ತು ಅತ್ಯಂತ ಆಂಡ ತಾಯಿ ಮಾಡ್ತಾರೆ ಜಾಗೃತಿ ಮತ್ತು ಆಪಣ ಉದ್ದೇಶ ಜೋಡಣೆ ಭಜನೆಯ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಭಜನೆಯನ್ನು ಪಟ್ಟದ್ದು ಸಂಸ್ಕೃತಿ ಭಜನೆಯನ್ನು ಪಟ್ಟದ್ದು ಧರ್ಮ ಹಾಗೆ ದಾಸ ಸಂಖ್ಯೆಗಳಿದ್ದಿ ದಾಸ ಸಾಹಿತ್ಯ ವ್ಯಾಸ ಸಾಹಿತ್ಯದ ಕೃಷ್ಣ ಅಂತ ಜನತೆ ಮಾಸಿಗೆ ಒಬ್ಬರೇಕ ಮಾಡ್ಕೊಂಡು ಹೋಗೋದಕ್ಕೆ ಅಜ್ಞಾನಿಗಳ ಕೂಡೆ ಅನೇಕ ಸ್ನೇಹಿತ ಸುಜ್ಞಾನಿಗಳ ಕೂಡೆ ಜಗಳ ಎಷ್ಟೇ ಸಂಗತಿಗಳು ಭಜನೆ ಉಂಟು ತೆರಿದ ಮಂತ್ರಿಕ ಭಜನೆ ಅವರ ಬಗೆಯ ತತ್ವ ದಾಸರೇ ಪದಗಳು ಮಾತ್ರ ಹೆಸರು ಮಾಡಿಕೊಂಡಿದ್ದಾರೆ ಅನ್ನ ನೆನಪು ವಿಷಯ ತೆಗೆದುಕೊಂಡಿವೆ ಅಸ್ಪೃಶ್ಯತೆಯ ಘಾಟು ಭಜನೆಯಲ್ಲಿ ಇಲ್ಲ ಏನಿಲ್ಲ ಮುಕ್ತವಾದ ಭಜನೆ ಮಾಡಿಕೊಳ್ಳಿ ಸಹಿಷ್ಣುತೆ ಎಂದರೆ ಭಜನೆ ಎಂದರೆ ಸಹಿಷ್ಣುತೆ ಆದರೆ ಬಾಳುವೆಯನ್ನು ಕೊಡುವುದು ಒಂದಾದ ಭಜನೆ ಭಜನೆ ಮಾಡಬೇಕು ಭಜನೆ ಈಗ ಆಟದಲ್ಲಿ ಪಣಿತ ಆಟ ಹಿಂದೆ ಭಜನೆ ಆಟದ ಮುಂಚೆಬಡಿ ಮಾತ್ರ ಡಿಗ್ರಿ ಕಲ್ಪನೆ ಯಕ್ಷಗಾನ ಮಾತ್ರ ಭಜನೆ 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 ಸಂಸ್ಕೃತಿ ಪಟ್ಟದ್ದು ಇವಾಗ ಜಾಗೃತಿ ನಿಜ ಸಂಸ್ಕೃತಿ ಪಾವನ ಸಂದರ್ಭಗಳು ಪಟ್ಟದ್ದು ಓರಿ ಪಟ್ಟದ್ದು ಈ ಸಾಯಿ ಪರಿವಾರಕ್ಕೆ ಸಾಯಿ ಎಂದರೆ ತಾಯಿ ಎನ್ನುವ ಇನ್ನೊಂದು ಅರ್ಥವೂ ಇರುವುದು ತಾಯಿ ತಾಯಿನಲ್ವ ಶಾಯಿನಲ್ವ ಮಾತೃತ್ವದ ಪ್ರೀತಿಯ ವಿಶ್ವಾಸದ ಸೇವೆ ಉಂಟು ಪಟ್ಟ ತಪ್ಪಾವಂತ ಮಲ್ಲ ಮನೆ ಮಾಡ ಅಗತ್ಯತೆ ಉಂಟು ಉಳಿಯುವುದು ಬರಲಿ ಸಂದರ್ಭಗಳು ದೇವರ ಪ್ರಾರ್ಥನೆ ಮತ್ತೊಂದು ಪ್ರವೀಣ ದಾನ ಬುದ್ಧಿಯಿಂದ ಪ್ರವೀಣ ಕಾಲ ಸಂಶಯ ದಾನ ಬುದ್ಧಿಯಿಂದ ಪ್ರವೀಣ ಸೇವಾ ಕಾರ್ಯದಿಂದ ಪ್ರವೀಣ ದಾನ ಸಂಶಯ ಅನೆಲ್ಲ ನಮ್ಮ ಸೇವಾ ಕಾರ್ಯದಿಂದ ಸಮಯ ಅರೆ ಜೀವನ ಕೂಡ ಆ ಕಾರ್ಯ ಮಾಡಿ ಗೊತ್ತಾವ ಗೊತ್ತಾವ
ಎಂದರೆ ಭಾರತ ಭಾರತನ ಪೌರಾಣಿಕ ಭಾವನೆ ರಾಗ ತಾಳಮಾದ ಸಿಂಧು ಭಾರತ ಈ ಪುಣ್ಯಕಾಲ ಸೇರಿದಂತೆ ಮಾತುಗಳಿಗೆ ಶಾಂತಿ ನೆಮ್ಮದಿ ನ್ಯಾಯವನ್ನು ಪ್ರಾರ್ಥನೆ ಮಾಡಿಕೊಂಡು ಅಂತರಂಗದಲ್ಲಿ ಭಗವಂತನನ್ನು ನೋಡಿರೋ ಇವರ ಪಾತ್ರವನ್ನು ಪಾತ್ರವಿರುತ್ತವೆ ಅವರು ಹೃದಯ ಬರುತ್ತೆ. ತುರ್ತು ಕಾರ್ಯಕ್ರಮದಿಂದ ನಮ್ಮ ಕಾರ್ಯಕ್ರಮ ಸೇರುವುದು ಈ ಸಂದರ್ಭದಲ್ಲಿ ಪೂಜ್ಯ ಸ್ವಾಮೀಜಿಯ ಮಾರ್ಗದರ್ಶನ ಆಶೀರ್ವಚನ ಪ್ರತಿಯೊಂದು ಮಾಧ್ಯಮ ಕೇಳುವ ಈ ಜೊತೆ ಪೂಜ್ಯ ಬರ್ತಿದ್ದಾರೆ. ಕಾರ್ಯಕ್ರಮದಲ್ಲಿ ಸೇರಿದ ಜನ ಸತೀಶ್ ಕುಮಾರ ಬ್ರಿಜೇಶ್ ಅವರಿಗೆ ನಮ್ಮ ಸಾಯಿ ಪ್ರಭಾದ ನಾರಾಯಣ್ ಪಿ ರಾಜೇಶ್ ಗೋಪಿ ಅಂಚೆ ಪುರುಷೋತ್ತಮ ಕಲ್ಲಾಪು ಉಗ್ರವಾದ ಶಾಲು ಗೌರವ ಸಂದಾಯ ವೆಂಕಟೇಶ್ ಕುಮಾರ್ ಶಾಲು ಗೌರವ ಸಂದಾಯ ಈ ಕಾರ್ಯಕ್ರಮಗಳು ಏಕರಲ್ಲಿ ಅಭಿನಂದನೆ ಸಂದಾಯ ವಿಶ್ವ ಕಾರ್ಯಕ್ರಮದ ಕೇವಲ ಪಾತ್ರಕತೆಯಲ್ಲಿ ಅಭಿನಂದನೆ ಕಾರ್ಯಕ್ರಮ ಒಂದು ನಿಮಿಷದ ಬಗ್ಗೆ ಗೌರವ ಪ್ರವೀಣ್ ಶೆಟ್ಟಿ ಮೇಘವರಿಗೆ ಸನ್ಮಾನ ಮಾಡಿದ ಕಾರ್ಯಕ್ರಮವನ್ನು ಸತೀಶ ಈ ಸನ್ಮಾನದ ಕಾರ್ಯಕ್ರಮಗಳು ಈಗ ಸಾಯಿ ಮಾತ್ರ ಶೆಟ್ಟಿ ಗೌರವದ ಸ್ವಾಗತ ಗೌರವರ್ಪಣೆ ತಿರುವ ಭಗವತಿ ಕ್ಷೇತ್ರದ ಅಧ್ಯಕ್ಷ ಚಂದ್ರಾಸನ ಮೇಲೆ ಸಾಯಿ ಪರಿವಾರ ಗೌರವರ್ಪಣೆ ಅಧ್ಯಕ್ಷರು ಶ್ರೀ ಚಂದ್ರದಿಂದ ಗೌರವ ಸಾಯಿ ಪರಿವಾರ ಶ್ರೀಗೆ ಮುಂದೆ ಪ್ರವೀಣ್ ಶೆಟ್ಟಿ ಅಚನಂದ ಆ ಏರ್ಪೋರ್ಟ್ ವೇದಿಕೆ ಇಂಥ ಕಾಲಕ್ಕೆ ಗೌರವ ಸಾಯಿ ಗೌರವ ಸಾಯಿ ಪರಿವಾರ ಗೌರವ ಅರೆ ಗೊತ್ತಿದೆ ವರ್ಷಗಳ ಮಾಡಿ ಸಾಯಿ ಪರಿವಾರದಲ್ಲಿ 30,000 ತಿಂಗಳು ಕೊಡ್ತೇವೆ ಹಾಗೆ ಒಟ್ಟು ಏನೋ ವರ್ಷ ಬಡವರ ಸಹಾಯ ಸಮಾಜ ಕೆಲಸ ಸ್ವಾಮೀಜಿ ಗೌರವ
ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಪರಪುರುಷನ ತೀರ್ಪುಗಾರರ ಒಳಗೆ ಕ್ರಮ ಸಂಖ್ಯೆ 2 ಮಾತೂರ ಕುಣಿತ ಬಸರಟ್ಟು ಈಗ ಮಾತ್ರ ನಾವು ನೋಡಿದ
Amen.
అది వారి నిరూపణకి ఒక ಸಂಪಡಿಸಿದ ತಂಡ ಶ್ರೀ ವೈದ್ಯನಾಥ ಭಜನಾ ಮಂಡಳಿ ಹೂ ಹಾಕುವುದು ಅವರ ನಾಟಿಕೊಂಡು ಅಭಿನಂದನೆ ಕೊಡ್ತಾರೆ. ತಂಗಿ ನಿರೂಪಣೆಗಳು ಸ್ಪರ್ಧೆಯ ಉದ್ದೇಶ ಸಂಸ್ಕೃತಿ ಯಾಕಂದರೆ ಸ್ಪರ್ಧೆ ಮಾಡಲು ಆಗ ವಿಭಾಗದಲ್ಲಿ ಸ್ಪರ್ಧೆಯ ಉದ್ದೇಶ ಏನು ನಮ್ಮ ಕಡೆ ಇರ್ಬೋದು ಅಭ್ಯಾಸದಲ್ಲಿ ಭಗವಂತನ ಅಲ್ವಾ ಇರುವಾಗ ಸ್ಪರ್ಧೆ ಎಂದರೆ ಅದು ಅಮಿಷ ಒಳ್ಳೆಯ ಕಾರಣಕ್ಕೆ ಈ ಕಾರಣಗಳನ್ನು ನೀವು ಯೋಚನೆ ಮಾಡ್ತೀರಿ ಕುಡಿತೀರಾ ಅಲ್ವಾ ಹಾಗೆ ಮಕ್ಕಳೇ ಇವತ್ತಿನ ಪರಿಸ್ಥಿತಿ ಬಗ್ಗೆ ನಾನು ಮಾತನಾಡಿದರೆ ನಾನು ಏನೇ ಮಾತು ಯಾವುದೇ ತಂಡಕ್ಕೆ ಹೇಳಿದ್ರೆ ಅದು ದೊಡ್ಡ ತಿಳ್ಕೊಳ್ಬಾರ್ದು ನಾನು ಹೇಳಿಸಿ ತಿದ್ದುಪಡಿ ಮಾಡಬಹುದು. ಯಾಕಂದರೆ ತಪ್ಪು ಮಾಡಲು ಮಾನವನ ಸಹಜ. ಹಾಗಾದರೆ ಯಾವ ಕಾರಣಕ್ಕೆ ನಿರಾಶೆ ಆಗಬಾರ್ದು, ಬೇಸರ ಪಡ್ಕೊಳ್ಬಾರ್ದು. ಸಾಮಾನ್ಯವಾಗಿ ಇವಾಗ ನೀವು 5 ಹಾಡು ಹಾಡಿದ್ದೀರಿ, ವಿಘ್ನೇಶ್ವರ ಸ್ತುತಿಸಿ ಜಾನಪದ ದೇಶಗಳಿಗೆ ಹಾಡಿದ್ದೀರಿ. ಫಸ್ಟು ನಮ್ಮ ಕಣ್ಣು ಕಾಯ್ತಾ ಇದೆ, ಕಿವಿ ಕೇಳ್ತಾ ಇದೆ, ಮನಸ್ಸು ನಡ್ತಾ ಇದೆ. ಯಾಕಂದರೆ ಎಕ್ಸಲೆಂಟ್ ಆಗಿ ಜೋಡಿಸಿಟ್ಟು ವಾಮಲ್ಲಿ ಅಲ್ವಾ ಆ ನಿರೀಕ್ಷೆ ಇತ್ತು. ಬಂದಾಗ ಎನಿಸಿದೆ ಈ ಮಕ್ಕಳು ಯುವತಿಯರು ಖಂಡಿತ ಚೆನ್ನಾಗಿ ಮಾಡ್ತಾರಂತ. ಮೊದಲ ಹಾಡು ಓಂಕಾರನಾಥ ಪ್ರಿಯ ಹಾಡುಗಾರ ಅಷ್ಟು ಸರಳವಾಗಿಲ್ಲ ಅಲ್ವಾ, ಅಲ್ಲಿ ನದಿ ಜಟಿ ಎಲ್ಲ ನೋಡ್ಬೇಕಲ್ಲ, ಮಧುರ. ಆಮೇಲೆ ಚಕ್ಕಂತೆ ನಾವು ಹಾಡುವಂಥದ್ದು ಸ್ವಲ್ಪ ನನಗೆ ಅರ್ಥದ ನೆನಪು ಬಂದಿಲ್ಲ. ಯಾಕಂದ್ರೆ ಅದು ಯೂಟ್ಯೂಬ್ಸ್ ನಾನು ಕಂಡೆ. ಯಾಕಂದ್ರೆ ನನ್ನ ಕಾರ್ಯ ನಾನು ಫಸ್ಟ್ ಹಾಡುವಂಥ ಎಷ್ಟು ಚೆಂದ ಪ್ರೆಸೆಂಟ್ ಮಾಡೋದು ಆಗುತ್ತೆ. ಕುಣಿತದ ಬಗ್ಗೆ ಹೇಳೋದಿದ್ರೆ ಪ್ರಾರಂಭಿಕ ಒಳ್ಳೆ ಜೋಶ್ ಸುಸ್ತಾಗಿರೋದಿಲ್ಲ. ನಿಮ್ಮದು ಸ್ಫೂರ್ತಿ ಕಂಡದ್ದು 5ನೇ ಹಾಡಿಗೆ ಬಂದಾಗ ಆ ಜಾನಪದ ಶೈಲಿ ಹಾಡಿದರೆ ಅವು ಭಯಂಕರ ಸ್ಫೂರ್ತಿವಾಗಿತ್ತು. ಆವಾಗ ಮೀಚುಗಳು ಬಂದಾಗ ಅದರ ಮಧ್ಯೆ ಮಕ್ಕಳಿಗೆ ಸುಸ್ತಾಗಿರ್ತದಲ್ಲ. ಹಾಗೆ ಅಂತೂ ನೀವು ಸಬ್ಮಿಷನ್ ಕೊಟ್ಟಿದ್ದರ ಅದರ ಭಗವಂತ ಸೇರಿ ಅವನ ಅನುಕೂಲವಾಗಿರ್ತದೆ ಅಷ್ಟೇ ತಿಳ್ಕೊಳ್ಳಿ. ಮತ್ತು ಹಾಡುಗಾರಿಕೆಯಲ್ಲಿ 3ನೇ ಹಾಡು ರಾಘವೇಂದ್ರ ಶ್ರೀಗಳ ಒಂದು ಹಾಡು, ಅಲ್ಲಿ ತಾಳ ತಪ್ಪಿದ್ದು ಗಮನಿಸಿದ ಹಾಡುಗಾರರು ತಬಲ ಅನ್ನಿಸಿದವರಲ್ಲ. ಸಣ್ಣ ತಪ್ಪಾದರೂ ನಾವು ಈ ತಪ್ಪನ್ನು ಹುಟ್ಟು ನಾವು ನ್ಯಾಯ ಕೊಡೋದು ಅದು ಅಲ್ವಾ. ಹಾಗೆ ತಪ್ಪು ದೊಡ್ಡದಾಗಿರುತ್ತೆ, ಭಗವಂತ ಕೊಡುವಂಥ ಅನುಕೂಲ ದೊಡ್ಡದಾಗಿರುತ್ತೆ. ಶುಭ ಒಳ್ಳೆಯದಾಗಿರುತ್ತೆ.